ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿ ವಿದ್ಯುತ್ ದೀಪ ಉರಿಯದಿರುವುದು ನಿರ್ವಹಣೆ ಕೊರತೆ ಕುರಿತಾಗಿ ಮಂಗಳೂರಿನಲ್ಲಿ ಮಾಧ್ಯಮ ಮಂದಿ ಶಾಸಕ ವೇದವ್ಯಾಸ ಕಾಮತ್ ಅವರ ಗಮನ ಸೆಳೆದಾಗ ನಗರದ ಸರ್ಕಲ್ಗಳ ನಿರ್ವಹಣೆಗೆ ಸಂಘ ಸಂಸ್ಥೆಗಳು ದೇವಸ್ಥಾನಗಳು ಬೇಡಿಕೆ ಇರಿಸಿದರೆ ಅದಕ್ಕೆ ಪಾಲಿಕೆ ಒಪ್ಪಿಗೆ ನೀಡಲಿದೆ. ಅದೇ ರೀತಿ ಕುದ್ರೋಳಿ ಕ್ಷೇತ್ರದಿಂದ ನಾರಾಯಣಗುರು ವೃತ್ತದ ನಿರ್ವಹಣೆ ಕುರಿತಾಗಿ ಬೇಡಿಕೆ ಬಂದಿದೆ. ನಾರಾಯಣಗುರು ವೃತ್ತ ಆದ ಬಳಿಕ ಚುನಾವಣೆ ನೀತಿ ಸಂಹಿತೆ ಹಾಗೂ ಕೆಲ ಕಾರಣಗಳಿಂದ ಸ್ವಲ್ಪ ಅಡಚಣೆಯಾಯಿತು. ಆ ವೃತ್ತಕ್ಕೆ ಕೆಲ ವಾಹನಗಳು ಡಿಕ್ಕಿ ಹೊಡೆದು ವಿದ್ಯುತ್ ಸರಬರಾಜು ವ್ಯವಸ್ಥೆಯಲ್ಲಿ ತೊಂದರೆಯಾಯಿತು. ಅದನ್ನು ಮೂಡಾವತಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಶೀಘ್ರವೇ ನಿರ್ವಹಣೆಗಾಗಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಹಸ್ತಾಂತರಿಸಲಾಗುವುದು ಎಂದು ಶಾಸಕ ಕಾಮತ್ ತಿಳಿಸಿದರು. ಯಾವ ರೀತಿಯ ಈ ಒಂದು ಸಣ್ಣ ಪುಟ್ಟ ಮೇಂಟೆನೆನ್ಸ್ಗಳ ಕುಂದುಕೊರತೆಗಳು ಇದ್ದರೂ ಕೂಡ ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಬೇಡಿಕೆ ಪ್ರಕಾರ 100ಕ್ಕೆ 100 ದೇವಸ್ಥಾನಕ್ಕೆ ಅದನ್ನು ನಾವು ಒಂದು ಮೇಂಟೆನೆನ್ಸಿಗೆ ಗೋಕರ್ಣನಾಥೇಶ್ವರ ಕ್ಷೇತ್ರದ ಅಧ್ಯಕ್ಷರು ಈಗಾಗಲೇ ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರದ ಪ್ರಕಾರ ಅವರಿಗೆ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು. ಕೇರಳ, ಕರ್ನಾಟಕ ಭಾಗದಲ್ಲಿ ಶಕ್ತಿ ತುಂಬಿದ ಸಂತರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅಂತಹ ಮಹಾನ್ ಗುರುಗಳ ಸ್ಮರಣೆಯನ್ನು ಪ್ರಧಾನಿ ಮೋದಿಯಾಗಲಿ ಬಿಜೆಪಿಯಾಗಲಿ ಮಾಡದೇ ಇರಲಾರದು ಎಂದು ಈ ಕುರಿತ ಪ್ರಶ್ನೆಗೆ ಉತ್ತರಿಸಿದರು. ಕೇರಳ, ಕರ್ನಾಟಕದಂಥ ಎಲ್ಲ ಕಡೆಗಳಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ತುಂಬಿದಂಥವರು ಒಂದು ಸಂತರು. ಹಾಗಾಗಿ ಸಹಜವಾದಂಥ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಅಲ್ಲಿ ಬಂದಿದ್ದಾರೆ ಅಂತೇಳಿ ಆದರೆ ಭಾರತೀಯ ಜನತಾ ಪಾರ್ಟಿ ನಾರಾಯಣ ಗುರುಗಳಿಗೆ ವಿಶೇಷವಾದಂಥ ಒಂದು ಅವರಿಗೆ ಗೌರವವನ್ನು ಸಲ್ಲಿಸಿದೆ ಅಂತ ಹೇಳುವಂಥದ್ದು ಭಾವನೆ.